ಬಿಜೆಪಿ ಸಂವಿಧಾನ ವಿರೋಧಿ ಧೋರಣೆಯಿಂದ ಕಲಾಪಕ್ಕೆ ಅಡ್ಡಿಯಾಗಿದೆ ಎಂದು ಯುಟಿ ಖಾದರ್ ಹೇಳಿದ್ದಾರೆ. ಬಿಜೆಪಿಯ ರಾಷ್ಟ್ರೀಯ ಅಧ್ಯಕ್ಷ ಜೆಪಿ ನಡ್ಡಾ ಸಚಿವ ಈಶ್ವರಪ್ಪರ ಹೇಳಿಕೆಗೆ ವಿವರವನ್ನು ನೀಡಿದ್ದಾರೆ. ಆದರೆ ಇಲ್ಲಿನ ಬಿಜೆಪಿ ಮುಖಂಡರು ರಾಷ್ಟ್ರಧ್ವಜಕ್ಕೆ ದೇಶಕ್ಕೆ ಮಾಡಿರುವ ಅವಮಾನ ಈಶ್ವರಪ್ಪನವರನ್ನು ಬೆಂಬಲಿಸುತ್ತಿರುವುದು ವಿಷಾದನೀಯ. ರಾಷ್ಟ್ರೀಯ ಅಧ್ಯಕ್ಷ ಜೆಪಿ ನಡ್ಡಾ ಸಚಿವ ಈಶ್ವರಪ್ಪ ಅವರಿಗೆ ಖಡಕ್ ಆದಂತಹ ಸೂಚನೆಯನ್ನು ಕೊಟ್ಟಿದ್ದಾರೆ. ಆದರೆ ಇಲ್ಲಿನ ಬಿಜೆಪಿಯವರು ಈ ಬಗ್ಗೆ ಯಾವುದೇ ಕ್ಯಾರೆ ಅನ್ನದೇ ಈಶ್ವರಪ್ಪನವರನ್ನು ಬೆಂಬಲಿಸ್ತಾ ಇದ್ದಾರೆ. ಇದರಿಂದ ಬಿಜೆಪಿಯ ಮುಖವಾಡ ಕಳಚಿದೆ ಎಂದು ಯುಟಿ ಖಾದರ್ ತಿಳಿಸಿದ್ದಾರೆ. ಸದನ ನಡೆಸಲು ಕಾಂಗ್ರೆಸ್ ಅಡ್ಡಿಪಡಿಸಿದೆ ಎನ್ನುವ ಬಿಜೆಪಿ ಮುಖಂಡರ ಹೇಳಿಕೆ ಸರಿಯಲ್ಲ. ಈ ಹಿಂದೆ ಬೆಳಗಾವಿ ಅಧಿವೇಶನದಲ್ಲಿ ಸಾಕಷ್ಟು ಸಮಸ್ಯೆಗಳ ಬಗ್ಗೆ ಚರ್ಚೆ ಆಗಿದೆ. ಆದರೆ ಯಾವುದೂ ಅನುಷ್ಠಾನ ಆಗ್ತಾ ಇಲ್ಲ. ಬಡವರಿಗೆ ಮನೆ ನಿವೇಶನ, ಪಡಿತರ ಚೀಟಿ ದೊರೆಯುತ್ತಾ ಇಲ್ಲ. ಸರ್ಕಾರ ತನ್ನ ಹೊಣೆಗಾರಿಕೆಯನ್ನು ನಿರ್ವಹಿಸುತ್ತಿಲ್ಲ ಎಂದು ಖಾದರ್ ಹೇಳಿದರು. ಉಳ್ಳಾಲದ ರಾಣಿ ಅಬ್ಬಕ್ಕನ ಬಗ್ಗೆ ಗೌರವ ಇದ್ದರೆ ಕಾಂಗ್ರೆಸ್ ಅಧಿಕಾರದಲ್ಲಿದ್ದಾಗ ಬಿಡುಗಡೆ ಮಾಡಲಾದ 8 ಕೋಟಿ ರೂಪಾಯಿ ಭವನದ ಯೋಜನೆಯನ್ನು ಕೈಗೆತ್ತಿಕೊಳ್ಳಲಿ. ಲೇಡಿ ಗೋಶನ್ ಆಸ್ಪತ್ರೆ ಹೆಸರು ಬದಲಾಯಿಸುವ ಬದಲು ಅಲ್ಲಿಗೆ ಇನ್ನಷ್ಟು ಅಗತ್ಯ ಸೌಲಭ್ಯಗಳನ್ನು ಒದಗಿಸಲಿ ಎಂದು ಯುಟಿ ಖಾದರ್ ಹೇಳಿದರು. ಅವರ ಮೇಲೆ ಕ್ರಮ ತೆಗೆದುಕೊಳ್ಳಬೇಕಂತ ಬೇಡಿಕೆ ನೀಡಿತ್ತು. ಈ ದೇಶದ ಧ್ವಜಕ್ಕೆ ಅಗೌರವ ಸಂದರ್ಭದಲ್ಲಿ ಆದರೆ ಬಿಜೆಪಿ ಸರ್ಕಾರ ಯಾವುದೇ ಒಂದು ಕ್ರಮ ಕೈಗೊಳ್ಳದೆ ಇವತ್ತು ಸದನವನ್ನು ಇವತ್ತು ನಡೆಸಬಾರ್ದಂತ ಕಾಂಗ್ರೆಸ್ ಯಾವಾಗ ಕೂಡ ಇಚ್ಛೆ ಇರಲಿಲ್ಲ, ನಡೆಸಲೇಬೇಕಂತ ಒಂದು ತೀರ್ಮಾನ ಇತ್ತು. ಅದಕ್ಕಾಗಿ ರಾಜ್ಯಪಾಲರ ಭಾಷಣದಲ್ಲಿ ಕೂಡ ನಮಗೆ ಇವತ್ತು ಅದನ್ನು ಅಡ್ಡಿಪಡಿಸಬಹುದಿತ್ತು. ಈ ರಾಷ್ಟ್ರಧ್ವಜಕ್ಕೆ ಅಗೌರವ ಮಾಡೋ ವಿಚಾರ ಇಟ್ಟುಕೊಂಡು ನಾವು ಯಾವುದೇ ಒಂದು ಅಲ್ಲಿ ಗದ್ದಲ ಮಾಡಲಿಲ್ಲ. ಯಾಕೆ ರಾಜ್ಯಪಾಲರ ಭಾಷಣ ಗೌರವಪೂರ್ವಕವಾಗಿ ಒಂದು ನಮ್ಮ ಸಂಸ್ಥೆಗೆ ಅನುಗುಣವಾಗಿ ಮುಂದೆ ಅದನ್ನು ನಡೀಬೇಕಂತ ಹೇಳಿಕೊಂಡು ನಾವು ಎಣಿಸಿದೆವು. ರಾಜ್ಯಪಾಲ ಏನಾದರೂ ಅವ್ರ ಮೇಲೆ ಆಕ್ಷನ್ ತಗೊಳ್ಬೋದಂತೆ. ಮರು ದಿವಸವೂ ಕೂಡ